ನನ್ನ ಹಿರಿಯರು ಅದನ್ನೆಲ್ಲ ಲೆಕ್ಕ ಮಾಡಿ ಹೇಳಿದ್ದಾರೆ. ಹೀಗೆ ಆದರೆ ಮುಂದಿನ ಒಂದು ನನ್ನ ಹಿರಿಯರು ಅದನ್ನೆಲ್ಲ ಲೆಕ್ಕ ಮಾಡಿ ಹೇಳಿದ್ದಾರೆ. ಹೀಗೆ ಆದರೆ ಮುಂದಿನ ಒಂದು 25-30 ವರ್ಷಗಳಲ್ಲಿ ನಾವು ಅಲ್ಪಸಂಖ್ಯಾತರಾಗಿಬಿಡ್ತೇವೆ ಅಂತ. ಈ ದೇವಸ್ಥಾನಕ್ಕೆ ಬರೋರು ಯಾರು? ಈ ದೇವಸ್ಥಾನದ ರಕ್ಷಣೆ ಮಾಡುವವರು ಯಾರು? ಅದಕ್ಕೋಸ್ಕರ ಈ ದೇವಸ್ಥಾನವನ್ನು ಉಳಿಸಿಕೊಳ್ಬೇಕು ಅಂತಾರೆ. ಒಂದು ಕಡೆಯಲ್ಲಿ ಜನಸಂಖ್ಯೆ ಭಾರಿ ಅವಶ್ಯಕತೆ. ಇನ್ನು ಎರಡನೇ ಭಾಗ, ಒಟ್ಟು ಸಮಾಜವನ್ನು ನೋಡಿ, ಈ ದೇಶವನ್ನು ನೋಡಿ, ಹಿಂದೂ ಸಮಾಜ ಉಳಿಯುತ್ತಾ? ಆಕ್ರಮಣಗಳು ಎಲ್ಲ ಕಡೆಯಿಂದ ನಡೀತಾ ಇದೆ. ಒಂದು ಕಡೆಯಲ್ಲಿ ಮುಸಲ್ಮಾನರು ಆಕ್ರಮಣ ಮಾಡ್ತಾರೆ, ಒಂದು ಕಡೆಯಲ್ಲಿ ಕ್ರಿಶ್ಚಿಯನ್ರು ಆಕ್ರಮಣ ಮಾಡ್ತಾರೆ, ಇನ್ನೊಂದು ಕಡೆಯಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತ ಹೇಳಿ ಅದು ನವ್ಯರು ಅಂತ ಹೇಳಿ, ಬುದ್ಧಿಜೀವಿಗಳು ಅಂತ ಹೇಳಿ ಹಿಂದೂ ಸಮಾಜದ ಮೇಲೆ ಅನ್ಯಾಯ ಮಾಡ್ತಾನೆ ಬಂದಿದ್ದಾರೆ. ಇದನ್ನು ಎದುರಿಸುವಂಥ ಸಾಮರ್ಥ್ಯ ಹಿಂದೂ ಸಮಾಜಕ್ಕೆ ಸಿಗುತ್ತಾ? ಅದಕ್ಕೆ ನಮಗೆ ಷಣ್ಮುಖನ ಅನುಗ್ರಹ ಬೇಕಾಗಿರುವಂಥದ್ದು. ಅದಕ್ಕೋಸ್ಕರ ಹಿಂದೂ ಸಮಾಜನ ಉಳಿಸುವಂಥ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಕ್ಷಣದಲ್ಲಿ ಹೊಸ ಸಂಗತಿಗಳು ಉದ್ಭವ ಆಗ್ತಾ ಇದೆ. ಮೊನ್ನೆ ಉಡುಪಿಯಲ್ಲಿ ಒಂದು ಘಟನೆ ನಡೆಯಿತು. ಅಷ್ಟು ದಿವಸ ಕಾಲೇಜಿಗೆ ಬರ್ತಾ ಇದ್ದಂಥ ಹುಡುಗಿಯರಲ್ಲಿ 6 ಜನ ಹುಡುಗಿಯರು ನಾವು ಎಂಥದ್ದು ಎಂಜಿನವ್ರ ಮನೆ ಹಿಜಾಬ್ ಹೊಸತ್ತೊಂದು ಬುಧಾರೆ ಹಿಜಾಬ್ ಧರಿಸಿ ನಾವು ಬರ್ತೇವೆ ಅಂತ ಕೂತರು. ಅಲ್ಲಿವರೆಗೆ ನೀವು ಹೇಗೆ ಬಂದಿರಿ? ಅದು ನಮ್ಮ ಧಾರ್ಮಿಕ ಸಂಕೇತ, ಅದು ಸಂವಿಧಾನದಲ್ಲಿ ನಮಗೆ ಹಕ್ಕು ಕೊಟ್ಟಿದೆ ಅಂತ ಅವ್ರು ಹೇಳಿದರು. ಅಷ್ಟು ಸಣ್ಣ ವಿಷಯ ಅಲ್ಲ ಇದು ಅಂತ ನಾನು ಹೇಳ್ತೇನೆ. ಇದು ಆವತ್ತು 47ರಲ್ಲಿ ಒಂದು ದೇಶ ವಿಭಜನೆ ಆಯಿತು. ಆವಾಗಲೂ ಏಕದಮ್ಮೆ ಇವತ್ತಿಂದ ರಾತ್ರಿ ಹಗಲಾಗಿ ಆಗಸ್ಟ್ 14ರಿಂದ 15ರ ಒಳಗೆ ದೇಶ ವಿಭಜನೆ ಆದದ್ದಲ್ಲ. ಸುಮಾರು ಒಂದು 20-25 ವರ್ಷಗಳ ಹಿಂದೆ ಕಾಂಗ್ರೆಸ್ ಅಧಿವೇಶನ, ಇವತ್ತಿನ ಕಾಂಗ್ರೆಸ್ ಅಲ್ಲ, ಅದೊಂದು ಆಂದೋಲನ, ಸ್ವಾತಂತ್ರ್ಯದ ಆಂದೋಲನ ಅದು. ಆ ಕಾಂಗ್ರೆಸ್ಸಿನ ಅಧಿವೇಶನ ಸುಮಾರು ಒಂದು 30,000ಕ್ಕಿಂತ ಹೆಚ್ಚು ಜನ ಸೇರಿದ್ರು. ಆವಾಗದ ಅಧಿವೇಶನದ ಅಧ್ಯಕ್ಷರು ಮೊಹಮ್ಮದ್ ಅಲಿ ಅಂತ, ಕಾಂಗ್ರೆಸ್ಸಿನ ಅಧ್ಯಕ್ಷರು. ಆ ಕಾರ್ಯಕ್ರಮ ಪ್ರಾರಂಭ ಆಗೋದು ಯಾವುದರಿಂದ ಅಂತ ಕೇಳಿದರೆ ಒಂದು ಪ್ರಾರ್ಥನೆಯಿಂದ. ಇಲ್ಲಿಯೂ ಆಗ ಪ್ರಾರ್ಥನೆ ಹೇಳಿದರು. ಆಗದ ಪ್ರಾರ್ಥನೆ ಕಾಂಗ್ರೆಸ್ನವ್ರದ್ದು ಏನಿತ್ತು ಅಂತ ಕೇಳಿದರೆ ಒಂದೇ ಮಾತರಂ ಹಾಡು. ಒಂದೇ ಮಾತರಮ್ಮನ್ನು ಇಲ್ಲಿರುವಂಥ 100ಕ್ಕೆ 95 ಜನಕ್ಕೆ ಅದು ಒಂದೇ ಮಾತರಮ್ಮ ಎಷ್ಟು ದೊಡ್ಡದಿದೆ ಅಂತಲೇ ಗೊತ್ತಿಲ್ಲ. ಕೋಟಿ ಜನರಿಗೆ ಪ್ರೇರಣೆ ಕೊಟ್ಟಂಥ ಹಾಡದು. ಮನೆ ಮಠಗಳನ್ನೆಲ್ಲ ಬಿಟ್ಟು ದೇಶಕ್ಕೋಸ್ಕರ ಅನೇಕ ಜನ ತರುಣಿಯರು ತನ್ನ ಕುತ್ತಿಗೆಯನ್ನು ನೇಣುಗಂಬಕ್ಕೆ ಕೊಡುವಷ್ಟು ಪ್ರೇರಣೆ ಒಂದೇ ಮಾತರದಿಂದ ಆಗ್ತಾಯಿತ್ತು. ಅದಕ್ಕೋಸ್ಕರ ಒಂದೇ ಮಾತರಂ ಹಾಡಲಿಕ್ಕೆ ಒಬ್ಬರು ವಿಷ್ಣು ದಿಗಂಬರ್ ಪುಲಸ್ಕರ್ ಅಂತ ಹೇಳುವಂಥ ಒಬ್ಬ ದೊಡ್ಡ ಹಾಡುಗಾರ, ಶ್ರೇಷ್ಠ ರಾಷ್ಟ್ರಭಕ್ತ, ಅವ್ರು ಬಂದರು, ಮೈಕಿನ ಎದುರು ನಿಂತ್ಕೊಂಡ್ರು, ಹಾಡಲಿಕ್ಕೆ ಶುರು ಮಾಡಿದರು. ಹಾಡಿದ ಕೂಡಲೇ ಅಧ್ಯಕ್ಷರು ಯಾರಿದ್ದರು ಮೊಹಮ್ಮದ್ ಅಲಿ ಅವ್ರು ಹೇಳಿದ್ರೆ ಇಲ್ಲ ಇದಾಗೋದಿಲ್ಲ, ನಾವು ಈ ಭೂಮಿಯನ್ನು ತಾಯಿ ಅಂತ ತಿಳಿಯೋದು ಮೂರ್ತ ರೂಪ ಇಲ್ಲ ನಮ್ಮ ಹತ್ರ, ನಾವು ಮೂರ್ತಿ ಪೂಜೆ ಮಾಡೋದಿಲ್ಲ, ಅದಕ್ಕೋಸ್ಕರ ನಿಲ್ಲಿಸು ಅಂತ. ನಡುಗಬೇಕು. ಕಾಂಗ್ರೆಸ್ ಅಂದರೆ ಎಷ್ಟು ದೊಡ್ಡದು, ಅದರ ಅಧ್ಯಕ್ಷನ ಎಷ್ಟೋ ದೊಡ್ಡ ಮನುಷ್ಯ. ಅದಕ್ಕೋಸ್ಕರ ನಿಲ್ಲಿಸು ಅಂತ ಹೇಳಿದ್ರೆ ಅವನು ಓಡಬೇಕಿತ್ತು, ಹುಚ್ಚ ಓಡಬೇಕಾಗಿತ್ತು. ಆ ಮನುಷ್ಯ ಏನು ಮಾಡಿದೆ ಗೊತ್ತಾ? ಎಂಥ ಶ್ರೇಷ್ಠ ರಾಷ್ಟ್ರಭಕ್ತ. ಆ ವಿಷ್ಣು ದಿಗಂಬರ್ ಪುಲಸ್ಕರ್ ಮೊಹಮ್ಮದ್ ಅಲಿ ಹತ್ರ ಕೇಳಿದರು, ಸ್ವಾಮಿ ನೀವು ಮಸೀದಿಯಲ್ಲಿ ಇರುವುದಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಇರುವುದಾ? ಈ ಹಾಡನ್ನು ನಾನು ಹಾಡೇ ಹಾಡ್ತೇನೆ, ಇದು ದೇಶದ ಒಂದು ಪ್ರಾರ್ಥನೆ. ಇದು ಅಕಸ್ಮಾತ್ ನಿಮಗೆ ಬೇಡ ಅಂತ ಅನಿಸಿದರೆ ನೀವು ಹೊರಟೋಗ್ಬೋದು. ಆ ಮನುಷ್ಯ ಹೊರಟೇ ಹೋದ. ನೋಡಿ ಹೇಗಿದೆ ವಿಚಿತ್ರ ಅಂತ. ಆ ಮನುಷ್ಯ ಹೊರಟೇ ಹೋದ. ಅವರು ಹಾಡಿದರು. ಸಮಸ್ಯೆ ಬಂದಿರೋದು ರಾತ್ರಿ ಕಾಂಗ್ರೆಸ್ಸಿನ ಕಾರ್ಯಕಾರಿ ಸಮಿತಿ ಕೂತಿತ್ತು. ಅವರು ಯೋಚನೆ ಮಾಡಿದರು, ಈಗೇನು ಮಾಡಬೇಕು ನಾವು? ಒಂದೇ ಮಾತರಂ ಹಾಡಿದರೆ ಮುಸಲ್ಮಾನರ ಮಟ್ಟಿಗೆ ಬರೋದಿಲ್ಲ, ಮುಸಲ್ಮಾನರ ಒಟ್ಟಿಗೆ ಬರಲಿಲ್ಲ ಅಂತ ನಮಗೆ ಸ್ವಾತಂತ್ರ್ಯ ಸಿಕ್ಕುವುದಿಲ್ಲ ಅಂತ ಹೇಳಿತನದ ಮನೋಭಾವನೆ ಇತ್ತಲ್ಲ, ದುರ್ಬಲ ಮನೋಭಾವನೆ. ಅದಕ್ಕೋಸ್ಕರ ಕೊನೆಗೂ ನಿಶ್ಚಯ ಮಾಡಿ ಒಂದೇ ಮಾತರಮನ್ನು ತುಂಡು ಮಾಡಿದರು. ಇವತ್ತು ನಾವು ರೇಡಿಯೋದಲ್ಲಿ ಕೇಳುವಂಥ ಒಂದೇ ಮಾತ್ರ ಬರೀ ಭೂಮಿಯನ್ನು ಹೇಳ್ತಾ ಇರುವಂಥದ್ದು ಅಷ್ಟೇ. ಕಲ್ಲು ಮಣ್ಣು ಮರ ಗಿಡ ಅಷ್ಟೇ ಮಾತಾಡ್ತಾ ಇರೋದು. ಅದಾಗಿ ಸ್ವಲ್ಪ ಸಮಯ ಆದ ಮೇಲೆ, ರಾಷ್ಟ್ರ ಸ್ವಾತಂತ್ರ್ಯ ಪಡೆದ ಮೇಲೆ ರಾಷ್ಟ್ರಕ್ಕೆ ಯಾವ ಧ್ವಜ ಇರಬೇಕು ಅಂತ ಒಂದು ಪ್ರಶ್ನೆ ಬಂತು. ಆವಾಗ ಫ್ಲ್ಯಾಗ್ ಕಮಿಟಿ ಅಂತ, ಅದರಲ್ಲಿ ನೆಹರೂರವರಿದ್ದರು, ತಾರಾಸಿಂಗ್ ಇದ್ದರು, ಅಂತ ಒಂದು 7 ಜನರ ಹಿರಿಯರ ಒಂದು ಸಮಿತಿ ಮಾಡಿದರು. 1 ವರ್ಷ ದೇಶದಾದ್ಯಂತ ಓಡಾಡಿದರು. ಆಮೇಲೆ ಅವರು ಹೇಳಿದರು, ಒಂದು ಆಯತಾಕಾರದ
ಕೇಸರಿ ಬಣ್ಣದ ಧ್ವಜ ಇರಬೇಕು, ಅದರ ಮೂಲೆಯಲ್ಲಿ ಒಂದು ನೀಲಿಯಲ್ಲಿ ಚರಕ ಗುರುತಿರಬೇಕು ಅಷ್ಟೇ ಹೇಳಿದ್ದವರು. ಯಾಕೆ ಕೇಸರಿ ಬಣ್ಣ ಇರಬೇಕು ಅಂತ ಹೇಳಿದರೆ ಅವರು ಹೇಳಿದರೆ ಈ ದೇಶದ ಪರಂಪರೆ ಅದು, ತ್ಯಾಗ, ಸೇವೆ, ಪೌರುಷದ, ಪರಾಕ್ರಮದ ಗುರುತು ಅದರಲ್ಲಿದೆ. ಯಾಕೆ ನಾವು ಕೇಸರಿ ಬಣ್ಣವನ್ನು ಆಯ್ಕೆ ಮಾಡಿದ್ದು ಅಂತ ಆ ಸಮಿತಿಯವರು ಹೇಳಿದ್ದಾರೆ. ಆದರೆ ಸ್ವಲ್ಪ ದಿವಸ ಮುಸಲ್ಮಾನರು ಕೇಳಿದರು, ಅಲ್ಲ ಮಾರ್ಯಾರೆ ಕೇಸರಿ ಅದು ಹಿಂದೂ, ಅದಕ್ಕೋಸ್ಕರ ನಮಗೆ ಮುಸಲ್ಮಾನರಿಗೆ ಇಲ್ಲೂ ಅದರಲ್ಲಿ ಅಂತ. ಕಾಂಗ್ರೆಸ್ ಮಾಡಲೇಬೇಕಲ್ಲ ಈಗ ಮುಸಲ್ಮಾನರಿಗೆ, ಅದಕ್ಕೆ ಆ ಕೇಸರಿ ಧ್ವಜ ಅದನ್ನು ಹರಿದು ಅದಕ್ಕೊಂದು ಪಚ್ಚ ಸೇರಿಸಿದ್ರು ಅದೇ ತೊಂದಲೇನಿಲ್ಲ. ಸ್ವಲ್ಪ ದಿವಸ ಆಗುವಾಗ ಕ್ರಿಶ್ಚಿಯನ್ರು ಹೇಳಿದರು, ಅಲ್ಲ ಮಾರ್ಯಾರೆ ನೀವು ಬ್ಯಾರಿಗಳಿಗೆ ಕೊಟ್ಟಿದ್ರು ಹಿಂದೂಗಳಿಗೆ ಕೊಟ್ಟಿದ್ದು ನಮಗಿಲ್ವಾ ಅಂತಾಗ ಇನ್ನೊಂದು ತುಂಡು ಅದು ಬಿಳಿ. ಅಂದರೆ ದೇಶದ ಧ್ವಜ ಕೂಡ ತುಂಡು ಮಾಡುವಷ್ಟು ಕಾಂಗ್ರೆಸ್ ತಲೆ ತಗ್ಗಿಸ ಹೋಯಿತು. ಇದು ತುಷ್ಟೀಕರಣ. ಇದಾದ ಮೇಲೆ ರಘುಪತಿ ರಾಘವ ರಾಜಾರಾಮ್ ಹಾಡಿತ್ತು, ಭಜನೆ ಇತ್ತು, ಅದನ್ನು ತುಂಡು ಮಾಡಿ ಈಶ್ವರ ಅಲ್ಲ ತೇರೆ ನಾಮ್ ಅಂತ ಸೇರಿಸಿದರು. ಅದಾಗಿ ಸ್ವಲ್ಪ ದಿವಸ ಆಗುವಾಗ ಹಿಂದಿ ರಾಷ್ಟ್ರ ಭಾಷೆ ನಮ್ಮದು, ಆ ಹಿಂದಿಗೆ ಉರ್ದುವನ್ನು ಸೇರಿ ಹಿಂದೂಸ್ತಾನಿ ಮಾಡಿದರು. ಇದೆಲ್ಲದರ ಪರಿಣಾಮ ಹಂತ ಹಂತದಲ್ಲಿ ಯಾವ ಕಾಂಗ್ರೆಸ್ ಇತ್ತು ಅದು ತಲೆ ತಗ್ಗಿಸ ಹೋಯಿತು. ತುಷ್ಟೀಕರಣದ ನೀತಿಗೆ ಅದು ಒಪ್ಪಿಕೊಂಡಿತ್ತು. ಅದಕ್ಕೋಸ್ಕರ 1946ರಲ್ಲಿ ಮುಸ್ಲಿಂ ಲೀಗ್ ನಮಗೆ ಈ ದೇಶದ ಹಿಂದೂಗೊಟ್ಟಿಗೆ ನಾವು ಬದುಕೋದಿಲ್ಲ, ನಮಗೆ ಬೇರೆ ಪಾಕ್ ಲ್ಯಾಂಡ್ ಬೇಕು ಅಂತ ಹೇಳೋದ್ರ ದೃಷ್ಟಿಯಿಂದ ಅವರು ಡೈರೆಕ್ಟ್ ಆ್ಯಕ್ಷನ್ ಅಂತ ಹೋರಾಟ ಮಾಡಿದರು, ಗಲಾಟೆ ಮಾಡಿದರು. ಲಕ್ಷ ಲಕ್ಷ ಜನ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿದರು, ಅನಾಚಾರ ಮಾಡಿದರು, ಹತ್ಯೆ ಮಾಡಿದರು, ದೇವಸ್ಥಾನ ಪುಡಿ ಮಾಡಿದರು, ಗೋವುಗಳನ್ನು ಹತ್ಯೆ ಮಾಡಿದರು. ಅದಕ್ಕೆ ಹೆದರಿ ದೇಶ ವಿಭಜನೆ ಅದನ್ನು ನೆನ್ಪಿಟ್ಕೊಳ್ಳಿ. ಈಗ ಏನು ಹಿಜಾಬ್ ಅಂತ ಹೇಳ್ತೀರಲ್ಲ, ಇದು ಎರಡನೇ ದೇಶ ವಿಭಜನೆಗೆ ಬೀಜಾಂಕುರ ಆಗಿರುವಂಥದ್ದು ನೆನ್ಪಿಟ್ಕೊಳ್ಳಿ. ನೀವು ಅದು ಬರೀ ಸಣ್ಣ ಪುಟ್ಟದು ಅಂತ ಯೋಚನೆ ಮಾಡಬೇಡಿ. ಈಗ ಕೋರ್ಟಿಗೆ ಹೋಗಿದೆ, ಕೋರ್ಟ್ನಲ್ಲಿ ಹೇಳಿದೆ ಹಿಜಾಬ್ ಧರಿಸುವ ಹಾಗಿಲ್ಲ, ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಬೇಕು ಅಂತ. ಬೇಜಾರಿಲ್ಲದ್ರೆ ಸುಮಾರು ಜನ BJP ಇದ್ದೀರಾ ನೀವು. ಸರ್ಕಾರ ಸ್ವಲ್ಪ ಹೆದರಿತಾ ಅಂತ ಸರ್ಕಾರಕ್ಕೆ ಹೇಳ್ಬೋದಿತ್ತಲ್ಲ, ಪೊಲೀಸನ್ನು ಹಾಕಿ ಯಾರು ಸಮಸ್ಯೆಯಲ್ಲಿ ಬರ್ತಾರೆ ಅವರು ಮಾತ್ರ ಇದರ ಬರಲಿ ಅಂತ. ನಾನು ಹೇಳಿದೆ ಪೊಲೀಸರು ಇರೋದು ಯಾಕೆ, ಪೊಲೀಸರು ಇಂಥ ಒಳ್ಳೆ ಪೊಲೀಸರಿದ್ದಾರೆ, ಅವ್ರ ಹತ್ರ ಹೇಳ್ತೀರಿ ಆಗ್ತಿರ್ಲಿಲ್ವ? ಹೆದರಿ ಬಿಟ್ಟೇವು ನಾವು. 6 ಜನರಿಗೆ ಈ ರಾಜ್ಯ ಈ ದೇಶ ನಡಿಗೆ ಬಿಟ್ಟಿತ್ತಲ್ಲ. ನಾಳೆ ಹೈಕೋರ್ಟಿಂದ ತೀರ್ಪು ಬಂದೇ ಬರ್ತದೆ. ಹೈಕೋರ್ಟ್ ಏನು ಹೇಳಿದ್ದು, ಹೈಕೋರ್ಟು ಹೇಳಿದೆ ಶಾಲೆಗಳನ್ನು ಶುರು ಮಾಡಿ ಅಂತ, ಕಾಲೇಜ್ ಶುರು ಮಾಡಿ ಅಂತ. ಹೈಕೋರ್ಟ್ ಹೇಳಿದ್ರು ಧೈರ್ಯ ಮಾಡಲಿಲ್ಲ ಮಾರಾರೆ. ಭಾರಿ ದುಃಖದ ವಿಷಯ ಇದು. ಈಗ ಹೈಕೋರ್ಟ್ ತೀರ್ಪು ನಡೆದು ಬರ್ತದೆ. 3 ಜನ ಜಡ್ಜ್, ಅದರಲ್ಲಿ ಒಬ್ಬಳು ಬ್ಯಾರ್ದಿ ಇರುವಂಥದ್ದು, ಹಿಜಾಬ್ ಹಾಕದ ಬ್ಯಾರ್ದಿ, ನೆನಪಿಟ್ಕೊಳ್ಳಿ. ಅವರು ಜಜ್ಮೆಂಟ್ ಕೊಡ್ತಾರೆ, ಇಲ್ಲ ಸಮವಸ್ತ್ರ ಎಲ್ಲ ಕಡೆಯಲ್ಲಿ ಏನೇನಾಗಬೇಕು ಆ ಸಮವಸ್ತ್ರ ಬನ್ನಿ ಅಂತ. ಇವರು ಅದನ್ನು ಪಾಲನೆ ಮಾಡ್ತಾರಾ? ಮಾಡೋದಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಪಾಲನೆ ಮಾಡೋದಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದಲ್ಲ, ಎಲ್ಲ ಮಸೀದಿಗಳಲ್ಲಿ ಬಾಂಗ್ ಹಾಕುವುದು, ಮೈಕನ್ನು ತೆಗಿಬೇಕು, ಹಾಗೆ ಮಾಡಬಾರ್ದು ಅಂತ ತೆಗೆದ್ರೆ ಇವತ್ತಿನವರೆಗೆ. ಇವರು ಒಪ್ಪೋದಿಲ್ಲ. ನಾಳೆ ಇವರು ಕೇಳ್ತಾರೆ, ನಮಗೆ ತರಗತಿಯಲ್ಲಿ ನಮಾಜ್ ಮಾಡಲಿಕ್ಕೆ ಒಂದು ಜಾಗ ಕೊಡಿ, ಶುಕ್ರವಾರ ರಜೆ ಕೊಡಿ, ನಮಗೆ ಒಂದು ಬೇರೆಯಾಗಿ ಒಂದು ಸರ್ಕಾರಿ ಶಾಲೆಯನ್ನು ಶುರು ಮಾಡಿ. ಕೇಳೋದಿಲ್ಲ ಇವರು, ಅಲ್ಲಿಗೆ ನಿಲ್ಲುವುದಿಲ್ಲ. ಒಂದು ಗ್ರಾಮವನ್ನು ಕೊಡಿ ಅಂತ ಕೇಳಿದ್ರು. ಸಜಿಪ ಕೊಟ್ಟಿದ್ದೀರಾ ನೀವು? ಸಜಿಪ ಕೊಡ್ದಾಗ್ತೀನಿ ಕೇಳಿಯೇ ಕೇಳ್ತಾರೆ. ಇದು ನಮಗೇನಾದ್ರು ತಲೆಯಲ್ಲಿ ಉಂಟಾ ಇದು ಏನು ಅಂತ? ನಾನು ಹೇಳಿದ್ದು ಇದನ್ನು ಅರ್ಥ ಮಾಡಿಕೊಂಡ್ರೆ ಹಿಂದೂ ಸಮಾಜ ಉಳಿತದೆ. ಬೇಜಾರು ಮಾಡಿದ್ರೆ ಹೇಳ್ತೇನೆ, ಇದನ್ನು ಧರ್ಮಸಭೆ ಅಂತ ಕರೆದ್ರಿ, ನಿನ್ನ ಬ್ಯಾರಿಯನ್ನು ಕರೆಸಿದ್ರಲ್ಲ ಮಾರಾರೆ ನೀವು. ಎಂಥ ನಾಚಿಗೆ ವಿಷಯ, ನಾಚಿಗೆ ನಮಗೆ. ಅವ ಎಂತೂ ಬಂದು ಬೋಧನೆ ಮಾಡೋದು? ಇಲ್ಲಿ ಬ್ಯಾರಿ ಬಂದು ನಮಗೆ ಬೋಧನೆ ಮಾಡಲಿಕ್ಕೆ ಆಗ್ತದೆ? ಅಥವಾ ಕ್ರಿಶ್ಚಿಯನ್ ಬಂದು ಬೋಧನೆ ಮಾಡಲಿಕ್ಕೆ ಆಗ್ತದಾ? ಆಗೋದಿಲ್ಲ ಮಾರಾರೆ. ಅವ್ರು ಎಂಥ ಬೋಧನೆ ಮಾಡೋದು? ಜಗತ್ತಿನ ಎಲ್ಲರಿಗೂ ಸುಖವನ್ನು ಹೇಳುವಂಥದ್ದು ಮಾಡುವಂಥದ್ದು ಹಿಂದೂ. ನೆನಪಿಟ್ಕೊಳ್ಳಿ, ಸರ್ವೇ ಜನ ಸುಖಿನ ಭವಂತು, ಲೋಕ ಸಮಸ್ತ ಸುಖಿನ ಭವಂತು. ಇಲ್ಲಿ ಭಟ್ರ ಹತ್ರ ಕೇಳಿ, ಅವರಿಗೆ ಬೇರೆ ಅಂತ ಗೊತ್ತುಂಟೋ ಗೊತ್ತಿಲ್ಲ. ನೀವೇನಾದ್ರು ಪೂಜೆ ಮಾಡಿಸಿದ್ರೆ ಕೊನೆಗೆ ಅವರು ಹೇಳೋದು ಅದೇ, ಸರ್ವೇ ಜನ ಸುಖಿನ ಭವಂತು ಲೋಕ ಸಮಸ್ತ ಅಂದರೆ 738 ಕೋಟಿ ಜನಕ್ಕೆ ವೆಂಕಟೇಶ್ವರ ಭಟ್ರು ಪೂಜೆ ಮಾಡಿಸಿದ್ದು, ಪೈಸಾ ಕೊಟ್ಟದವರು. ಭಟ್ರು ಹೇಳೋದು 738 ಕೋಟಿ ಜನಕ್ಕೆ ಒಳ್ಳೆಯದಾಗಲಿ ಅಂತ. ನಾವು ಹೇಳೋದ್ರಿ ಅದು, ಅದನ್ನೇ ಹಿಂದೂ ಅಂತ ಹೇಳ್ತಾ ಇರೋದು. ಮುಸಲ್ಮಾನರ ಹತ್ರ ಕೇಳಿ, ಅವರು ಬಂದ್ರಲ್ಲ ಅವ್ರ ಹತ್ರ ಕೇಳಿ, ನಿಖಲಿ ಏರೆಗೆಡ್ಡ ಅವಡೊಂದು ಪಣ್ಪುಣೆ ಅಲ್ಲ, ನಾನು ಪೂಜೆ ಮಲ್ಪನೆಗಳಿಗೆ ಮಾತ್ರ. ಕ್ರಿಶ್ಚಿಯನ್ರ ಹತ್ರ ಕೇಳಿ, ಯೇಸುವನ್ನು ಪೂಜೆ ಮಾಡುವವರಿಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳೋದು. ಸಮಸ್ತ ಜನಕೋಟಿಗೆ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳಿದರೆ ಒಬ್ಬ ಯಾರಲ್ಲ, ಹೇಳಿದರೆ ಒಬ್ಬ ಕ್ರಿಶ್ಚಿಯನ್ ಅಲ್ಲ.
ಅವರೇ ಕುರಾನಲ್ಲಿ ಅದನ್ನೇ ಹೇಳುದು. ನೀವು ಅಂಥವ್ರನ್ನು ಕರೆಸಿರ ಆಳೋರೆ, ನನಗೆ ಆಶ್ಚರ್ಯ ಆಯ್ತಲ್ಲ ಮಾರ್ಯಾರೆ. ನೀವು ಅಂಥವ್ರನ್ನು ಕರೆಸೋದ ಇದಕ್ಕೆ ವೇದಿಕೆಗೆ? ಇದು ಧರ್ಮ ಸಭೆ ಆಗ್ತದ? ಅಧರ್ಮ ಸಭೆ ಆಗಿಬಿಡ್ತಾರೆ, ಅಪವಿತ್ರ ಆಗ್ತದೆ ಈ ಸಭೆ. ಯಾವುದೋ ರಾಜಕೀಯ ಕಾರಣಕ್ಕೆ ಇವ್ರನ್ನ ಕರ್ಕೊಂಡು ರಮಾನಾಥರ ಏನು ಕರೆದಿ ಸಂತೋಷ ಆಯ್ತು ನನಗೆ, ಏನು ತೊಂದರೆ ಇಲ್ಲ. ಹಿಂದೂ ದೇವರನ್ನು ಪೂಜೆ ಮಾಡಿ ಪಕ್ಷ ಏನು ಬೇಕಾದ್ರಿ, ನಮಗೇನು ಬೇಜಾರಿಲ್ಲ. ಒಂದೊಂದು ಸಲ ಆ ಕಡೆ ಈ ಕಡೆ ಏನೇನೋ ಮಾತಾಡ್ತಾರೆ ಅವರು. ಮೊನ್ನೆ ಮಾತಾಡಿದರು ಅಲ್ಲಿ ಯಶವಂತರ ದೇವಸ್ಥಾನದಲ್ಲಿ ಬಾಲಗಣಪತಿಯ ಇದರಲ್ಲಿ ಎಲ್ಲ ಮುಗಿದಾದ ಮೇಲೆ ಅವರು ಬಂದರು. ಅವರು ಭಾಷಣ ಮಾಡ್ತಾ ಹೇಳಿದರು, ಹಿಂದೂ ಧರ್ಮ ಅಂದರೆ ಭಾರಿ ಶ್ರೇಷ್ಠ ಧರ್ಮ, ಹಿಂದೂ ಸಮಾಜ ಅಂದರೆ ಭಾರಿ ವಿಶಾಲವಾದ ಸಮಾಜ. ಹೇಗೆ ಅಂತ ಕೇಳಿದರೆ ಅದು ಸಮುದ್ರದ ಹಾಗೆ ಅಂತ ಹೇಳಿಬಿಟ್ಟು ಅವರು ಮುಂದಿನ ವಾಕ್ಯ ಅಂತ ಹೇಳಿದ್ದು ಗೊತ್ತುಂಟ. ಸಮುದ್ರದಿಂದ ಒಂದೊಂದು ಗ್ಲಾಸು ನೀರು ತೆಕ್ಕೊಂಡು ಹೋದರೆ ಏನು ಮಾರ್ಯಾರೆ, ಇವರಿಗೆ ತಲೆ ಇಲ್ಲೆಲ್ಲ. ಪಾಕಿಸ್ತಾನ ಹಾಗೆ ಆದದ್ದು, ಒಂದೊಂದೇ ಲೋಟ ಹೋದದ್ದು, ಒಂದೆಲ್ಲ ಲೋಟ ಆದದ್ದು. ಇಲ್ಲಿಯ ಪಂಚಾಯತ್ ಆದದ್ದು ಹೇಗೆ ಹೋಯ್ತಲ್ಲ, ಮೊದಲು ಕಾಂಗ್ರೆಸ್ ಇಲ್ಲಿ ಪಂಚಾಯತ್, ಈಗ ಒಂದೊಂದೇ ಲೋಟ ಹೋಗಿ SDP. ನಾನು ಆ ಪುಂಡ ಆ ಲೋಟ ಪಿರಬಾರ್ ಪುಂಡ ನಮ್ಮನ ಥರ ಇಲ್ಲ ಕೇಳಲೇ ಇರಿ, ಆ ಲೋಟ ಪಿರಬಾರ್ ಪುಂಡ ಅದು ಪಿರಬಾರ್ ಬುಜ್ಜಿ ಪೋಂಡೆವು ನಮಗೆ ಪೋಂಡೆವು